ಜಿಲ್ಲಾಧಿಕಾರಿ ವೈಎಸ್ ಪಾಟೀಲ್ ಮತ್ತು ಎಡಿಸಿ ಚನ್ನಬಸಪ್ಪನವರ ಜೊತೆಗೂಡಿ ತಾಲೂಕಿಗೆ ಭೇಟಿ ನೀಡಿದರು. ಪ್ರತಿ ಮಂಗಳವಾರ ತುಮಕೂರು ಜಿಲ್ಲೆಯ ಪ್ರತಿ ತಾಲೂಕಿಗೂ ಸರ್ಕಾರದ ಆದೇಶದಂತೆ ತುರುವೇಕೆರೆ ತಾಲೂಕು ಕಚೇರಿಗೆ ಭೇಟಿ ನೀಡಿದ ಅವರು ಸಾರ್ವಜನಿಕರ ಕುಂದುಕೊರತೆ ಆಲಿಸಿದರು. ನಂತರ ಪಟ್ಟಣದ ಮತಗಟ್ಟೆ ವೀಕ್ಷಣೆ ನಡೆಸಿ ಮೌಲಾನಾ ಆಜಾದ್ ಶಾಲೆಯ ಮಕ್ಕಳ ಜೊತೆ ಮಧ್ಯಾಹ್ನದ ಬಿಸಿಯೂಟ ಪರಿಶೀಲಿಸಿದರು ಮತ್ತು ಅಡುಗೆ ತಯಾರಕರ ಜೊತೆ ಸ್ವಚ್ಛತೆಯ ಬಗ್ಗೆ ತಿಳುವಳಿಕೆಯನ್ನು ನೀಡಿದರು. ಶಾಲಾ ಕೊಠಡಿಯಲ್ಲಿ ಮಕ್ಕಳ ಸಮವಸ್ತ್ರ ಮತ್ತು ಬೋಧನಾ ಪರಿಕರಗಳನ್ನು ಪರಿಶೀಲಿಸಿ ಮಕ್ಕಳೊಂದಿಗೆ ಸಂವಾದ ನಡೆಸಿದರು ಹಾಗೂ ಶಾಲೆಯ ಮೂಲಭೂತ ಸೌಕರ್ಯಗಳ ಬಗ್ಗೆ ಪರಿಶೀಲಿಸಿದರು. ಈ ಸಂದರ್ಭದಲ್ಲಿ ತಿಪಟೂರು ಉಪವಿಭಾಗಾಧಿಕಾರಿಗಳಾದ ಕಲ್ಪಶ್ರೀ, ತಾಲೂಕು ದಂಡಾಧಿಕಾರಿಗಳಾದ ವೈಎನ್ ರೇಣುಕಾ ಕುಮಾರ್, ಪಟ್ಟಣ ಪಂಚಾಯತ್ ಮುಖ್ಯ ಅಧಿಕಾರಿ ಲಕ್ಷ್ಮಣ್, ಕಸಬಾ ಆರ್ಐ ಶಿವಕುಮಾರ್ ಮತ್ತಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು. ವರದಿ ಸುರೇಶ್ ಬಾಬು, ತುರುವೇಕೆರೆ. ಮೇಡಮ್ ಸ್ವಲ್ಪ ಆ ಕಡೆ, ಮೇಡಮ್ ಸ್ವಲ್ಪ ಆ ಕಡೆ ಹೋಗಿ. ಫೋಟೋ ಕೊಡಿ, ಫೋಟೋ ಕೊಡಿ. ಎಲ್ಲರೂ ಎಷ್ಟಿದೆ ನೋಡಿ ಮಕ್ಕಳು, ಎಷ್ಟಿದೆ ಕ್ಲಾಸ್ ಟೈಪ್ 41 ಇದೆಲ್ಲ ಏನು ತಂದಿರುತ್ತೆ? ಬೇಲು ಯೂನಿಫಾರ್ಮ್ ಈಗ ಬಂದು ಇವತ್ತು ಬಂದಿಲ್ಲ ಸರ್. ಯೂನಿಫಾರ್ಮ್ ಬಂದಿತ್ತು, ಬಟ್ ಬೇಲ್ಗಳು ಬಂದಿರಲಿಲ್ಲ, ಕೈಯೆಲ್ಲ ಬಂದಿರಲಿಲ್ಲ. ಈ ಶೂಸ್ ಎಲ್ಲ ಇವತ್ತು ಬಂದಿದೆ. ಹಾಂ ಸರ್, ವೈಟ್ ಶೂಸ್ ಬಂದಿತ್ತು ಆಲ್ರೆಡಿ, ಒಂದು 15 ಡೇಸ್ ಮುಂಚೆ ಬಂದಿತ್ತು. ಇದು ಬ್ಲ್ಯಾಕ್ ಶೂಸ್. ವೈಟ್ ಶೂಸ್ ಎಲ್ಲ ಕೊಟ್ಟಿದ್ದೀವಿ ಸರ್. ಹಾಂ, ವೈಟ್ ಶೂಸ್ ಕೊಟ್ಟಿದ್ದೀವಿ. ವೈಟ್ ಶೂಸ್ ಎಲ್ಲ ತೊಗೊಂಡಿರಲ್ಲ, ಇವೆಲ್ಲ ಈ ಯೂನಿಫಾರ್ಮ್ ಎಲ್ಲ ಹಾಂ ಸರ್, ಹೇಳಿದ್ದಾರೆ ಈಗ.